ಭಾರತೀಯ ಪ್ಯಾರಾ ಒಲಿಂಪಿಕ್ಸ್ ವಾಲಿಬಾಲ್ ಒಕ್ಕೂಟ ಬೊಕ್ಕ ಕರ್ನಾಟಕ ರಾಜ್ಯ ಅಂಗವಿಕಲರ್ನ ವಾಲಿಬಾಲ್ ಒಕ್ಕೂಟದ ನಿಲಿಟ್ಟು ಸೆಪ್ಟೆಂಬರ್ 27, 28, 26 ಪ್ಯಾರಾ ಬಿ ವಾಲಿಬಾಲ್ ಸೀನಿಯರ್ ಸ್ಪ್ಯಾಡಿಂಗ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅಂತ ಅಟಣೆ ಮಲ್ದನಂದು ವಾಲಿಬಾಲ್ ಒಕ್ಕೂಟದ ಗುರುಕಾರ್ಯರು ಎಚ್ ಚಂದ್ರಶೇಖರ್ ತಿಳಿಪಾದಿರು. ವಾಲಿಬಾಲ್ ಒಕ್ಕೂಟದ ಗುರುಕಾರ್ಯರು ಎಚ್ ಚಂದ್ರಶೇಖರ್ ಬುಧವಾರ ಸುದ್ದಿಗೋಷ್ಠಿ ಪಾತಿರ್ದು ಭಾರತೀಯ ಪ್ಯಾರಾ ಒಲಿಂಪಿಕ್ಸ್ ವಾಲಿಬಾಲ್ ಒಕ್ಕೂಟ ಬೊಕ್ಕ ಕರ್ನಾಟಕ ರಾಜ್ಯ ಅಂಗವಿಕಲರ್ನ ವಾಲಿಬಾಲ್ ಒಕ್ಕೂಟದ ನಿಲಿಟ್ಟು ಸೆಪ್ಟೆಂಬರ್ 27 ಮೂಜಿ ದಿನ ಪ್ಯಾರಾ ಬಿ ವಾಲಿಬಾಲ್ ಸೀನಿಯರ್ ಸ್ಪ್ಯಾಡಿಂಗ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅಂತ ನಡಪರೆ ಉಂಡು. ಕರ್ನಾಟಕ, ಗೋವಾ, ತೆಲಂಗಾಣ, ತಮಿಳುನಾಡು, ಬಿಹಾರ ಇಂಚಿತ್ತಿ ಒಟ್ಟು 17 ರಾಜ್ಯಲಿನ 200 ಜನ ಗೊಬ್ಬುದಕ್ಕಲು ಪಂತೊಡು ಪಾಲ್ದೊತ್ತುವರೆಂದು ಪಂಡಿರು. ಚಂದ್ರಶೇಖರ, ರೋಷನ್ ಕುಮಾರ್ ಶೆಟ್ಟಿ, ಜಗನ್ನಾಥ, ರಂಜಿತ್, ಉದಯ್ ಕುಮಾರ್ ಶೆಟ್ಟಿ, ಲಕ್ಷ್ಮೀ ಕೊಳ, ಅನಿತಾ ಸುದ್ದಿಗೋಷ್ಠಿಟ್ಟರು. I am introducing guest of honor, Mr. A. Rajkumar. He was 10 times India represented person, and he was also a bronze medalist in a beach volleyball. We have got an expert, Mr. B.K. Rao, who has organized nationals and international events. So, with this, I hope the Malpe festival will get success, and also we hope we support the tourism people also, because the infrastructures what we have made is almost 10 lakhs, and they have come from Kolhapur. They are the peoples you can come and have a look. It's fantastic. And why we have brought this person? We have got a plan to host the World Series in February 2019.